ಮಂಗಳೂರಿನ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಮಾಜ ಸೇವಾಂಜಲಿ ಟ್ರಸ್ಟ್ ವತಿಯಿಂದ ನೆರವು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರ ಜೊತೆಯಲ್ಲಿ ಪಿಂಚಣಿ, ವೈದ್ಯಕೀಯ ನೆರವು, ಶೈಕ್ಷಣಿಕ ನೆರವು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಅಭಿನಂದನೆ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಪುರಭವನದ ಮಿನಿ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ತದ ಬಳಿಕ ಮಾತನಾಡಿದ ಅವರು, ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದ ಬೆನ್ನೆಲುಬು. ಅವರು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಮೂಲಕ ಪ್ರಾಮಾಣಿಕ ಕೆಲಸ ಮಾಡುತ್ತಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಸ್ಪಂದಿಸುವ ಕೆಲಸ ಮಾಡಲಿ. ಕೋವಿಡ್ ಸಂದರ್ಭದಲ್ಲಿ ಸಮಸ್ಯೆಗಳು ಆಗಿವೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಲಿದೆ. ಇವತ್ತು ಇಡೀ ದೇಶದಲ್ಲಿ ಬಹಳ ವಿಶೇಷವಾದ ಕಾರ್ಯವನ್ನು ಮಾಡುವಂಥವರು ಅಂಗನವಾಡಿ ಕಾರ್ಯಕರ್ತೆಯರು. 6 ವರ್ಷ ಒಳಗಿನ ಮಕ್ಕಳನ್ನು ಸಮೀಕ್ಷೆ ಮಾಡುವಂಥದ್ದು, ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಸರ್ಕಾರದ ಯೋಜನೆಯನ್ನು ಅನುಷ್ಠಾನ ಮಾಡುವಂಥದ್ದು, ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡುವಂಥದ್ದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಾತೃವಂದನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸುವಂಥ ಜವಾಬ್ದಾರಿ, ಶ್ರೀಶಕ್ತಿ ಗುಂಪುಗಳ ರಚನೆ ಮಾಡುವಂಥದ್ದು, ಹೀಗೆ 1-2 ಅಲ್ಲ, 100 ಕೆಲಸ ಕಾರ್ಯಗಳನ್ನು ಮಾಡುವಂಥ ಬಹಳ ಬಹುಮುಖದ ಪ್ರತಿಭೆಯ ರೀತಿಯಲ್ಲಿ ನಿರಂತರವಾಗಿ ಸಮಾಜದ ದೃಷ್ಟಿಯಲ್ಲಿ ಸರ್ಕಾರಕ್ಕೆ ಬೆನ್ನೆಲುಬಾಗಿ ನಿಂತು ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ ಅದು ಅಂಗನವಾಡಿ ಕಾರ್ಯಕರ್ತೆಯರು. ಇದೇ ವೇಳೆ ಶಾಸಕರು ವೈಯಕ್ತಿಕ ನೆಲೆಯಿಂದ ನಾನು ಟ್ರಸ್ಟ್ಗೆ 2.5 ಲಕ್ಷ ಮೊತ್ತವನ್ನು ನೀಡುವುದಾಗಿ ಘೋಷಣೆಯನ್ನ ಮಾಡಿದ್ರು. ನಾವು ದೇವಸ್ಥಾನದ ಹುಂಡಿಗೆ ಹಾಕುವಾಗ ನಾವು ಭಟ್ಟದ ಕೇಳೋದಿಲ್ಲ, ಏತ ಮಾಡೋಣ ಅಂತ ಕೇಳೋದಿಲ್ಲ, ನಮ್ಮ ಯಥಾನು ಶಕ್ತಿ ಹಾಕುವುದು ಯಾರು ಕೇಳೋದಿಲ್ಲ. ಆದರೆ ನಿಮ್ಮ ಕೆಲಸವನ್ನು ನೋಡಿ, ನಿಮ್ಮ ಕೆಲಸವನ್ನು ನೋಡಿದಾಗ ನನಗೆ ನನ್ನ ಮನಸ್ಸಿಗೆ ಕಂಡಿದ್ದೇನಂತ ಹೇಳಿದ್ರೆ ನಿಮ್ಮ ಹತ್ರ ಕೇಳಿ ಕೊಡುವ ಅಂಥೇಳಿ ಕಂಡಿತ್ತು ನನಗೆ. ಹಾಗಾಗಿ ನಿಮ್ಮ ಕೆಲಸಕ್ಕೆ ನಾನು ಗೌರವವನ್ನು ಸಲ್ಲಿಸ್ತಾ ನನ್ನ ಲೆಕ್ಕದಲ್ಲಿ 5 ಜನರಿಗೆ 2.5 ಲಕ್ಷ ರೂಪಾಯಿ ನಾನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಆಯಿತಾ? ಮಾಜಿ ಶಾಸಕ ಜೆಆರ್ ಲೋಬೋ ಅವರು ಮಾತನಾಡಿ, ಸರ್ಕಾರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯವಿದೆ. ಸರ್ಕಾರ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸುವ ವಿಶ್ವಾಸವಿದೆ ಎಂದು ಹೇಳಿದರು. ಏನು ಸರ್ಕಾರದ ಯೋಜನೆಗಳು ಬಂದರೂ ಕೂಡ ಅದನ್ನು ನೀವು ಚಾಚು ತಪ್ಪದೆ ನಿರ್ವಹಿಸಿದಿರಿ. ಮುಖ್ಯವಾಗಿ ಈ ಮಕ್ಕಳ ಬಗ್ಗೆ ತಾವು ಕೊಟ್ಟಿರುವಂಥ ಕಾಳಜಿ ಮತ್ತು ಆ ಮಕ್ಕಳನ್ನು ಮನೆಯಿಂದ ಕರ್ಕೊಂಡು ಬರೆಸುವುದು, ಅವರಿಗೆ ಶಿಕ್ಷಣ ಕೊಡಿಸುವುದು, ಅವರಿಗೆ ಗರ್ಭಿಣಿಯವರಿಗೆ ಪೌಷ್ಟಿಕಾಂಶವನ್ನು ಕೊಡಿಸುವುದು, ಹಲವು ಕೆಲಸಗಳನ್ನು ತಾವು ನಿರ್ವಹಿಸಿಕೊಂಡು ಬಂದು ಇವತ್ತಿಗೆ ಯಶಸ್ವಿ ಕಾರ್ಯಕ್ರಮವಾಗಿ ನಿಂತಿದ್ದರೆ ನಮ್ಮ ದೇಶದ ಒಂದು ಅತೀ ದೊಡ್ಡ ಕಾರ್ಯಕ್ರಮ ಯಶಸ್ವಿ ಆಗಿದೆ ಆಗಿದ್ದರೆ ಇದಕ್ಕೆ ಬೆನ್ನೆಲುಬು ತಾವು ಅಂಗನವಾಡಿಯ ಕಾರ್ಯಕರ್ತರು. ತಮಗೆ ನಾನು ಅಭಿನಂದಿಸ್ತೀನಿ. ನನ್ನ ಶ್ಲಾಘನೆಗಳನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವು ಜೊತೆ ಸೇರಿ ಸಂಘವನ್ನು ನಿರ್ವಹಿಸಿದಿರಿ. ಜಯಲಕ್ಷ್ಮಿ ಅವರು ಹಿಂದೆ ಒಂದು ಸೊಸೈಟಿಯನ್ನು ಕೂಡ, ಯಾಕೆಂದರೆ ನನಗೆ ಗೊತ್ತಿದೆ, ನಾನು ಶಾಸಕನಾಗಿದ್ದಾಗಲೇ ಅದು ಉದ್ಘಾಟನೆ ಕೂಡ ಮಾಡಿದ್ದೆವು ನಾವು. ನಿಮಗೆ ಹಣಕಾಸಿನ ಸಮಸ್ಯೆ ಬಂದಾಗ ಅದಕ್ಕೆ ಸಾಲ ಸರಬರಾಜಿನ ನೆರವು ಕೊಡಲಿಕ್ಕೆ ಒಂದು ಹಣಕಾಸಿನ ಒಂದು ಸೊಸೈಟಿಯನ್ನು ಕೂಡ ಅವರು ಮಾಡಿದರು. ಇದೇ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕಿ ಚಂದ್ರಕಲಾನಂದಾಪುರ ಅವರು, ಬೇರೆ ಬೇರೆ ರಾಜ್ಯಗಳನ್ನು ಹೋಲಿಕೆ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಕನಿಷ್ಠ ವೇತನವನ್ನು ನೀಡಲಾಗುತ್ತಿದೆ. ಇದು ಸಲ್ಲದು. ಮುಂದಿನ ಸರ್ಕಾರ ವೇತನ ಹೆಚ್ಚಿಸುವ ಕೆಲಸ ಮಾಡಬೇಕೆಂದು ಹೇಳಿದರು. 2 ಜುಟ್ಟು ಸೇರ್ತದೆ, ಆದರೆ 2 ಜಡೆಗಳು ಸೇರೋದಿಲ್ಲ ಅಂತ. ಆ ಕಾಲವನ್ನು ನಾವು ಬಹಳ ದಿಟ್ಟವಾಗಿ ಎದುರಿಸಿ ನಿಂತು ಎಷ್ಟೋ ಜಡೆಗಳು ಒಟ್ಟು ಸೇರಿವೆ ಎನ್ನುವುದನ್ನು ಇವತ್ತು ನೀವು ದಾಖಲುಪಡಿಸಿದ್ದೀರಿ. ಕೇವಲ ಇಲ್ಲಿ ಮಾತ್ರ ಅಲ್ಲ, ನಿಮ್ಮ ರಾಜ್ಯದ ಸಂಘಟನೆಗಳಲ್ಲೂ ನಾನು ನೋಡಿದ್ದೇನೆ. ಅದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಅಂಗನವಾಡಿ ಕಾರ್ಯಕರ್ತೆಯರು ಕಳೆದ 35 ವರ್ಷಗಳಿಗಿಂತಲೂ ಹೆಚ್ಚಿನ
ಈ ದುಡಿಮೆಯಲ್ಲಿ ತಾವು ಕಳ್ಕೊಂಡದ್ದು ತಮ್ಮ ಆರೋಗ್ಯವನ್ನು, ಗಳಿಸಿದ್ದು ಮನಸ್ಸಿನ ನೆಮ್ಮದಿಯನ್ನು. ಬಹುಶಃ ನೀವು ಇಂತಹ ತೃಪ್ತ ಮನಸ್ಸು ಇಲ್ಲದೇ ಇರ್ತಿದ್ರೆ ಇಂಥ ಒಂದು ಸೊಸೈಟಿ ಮತ್ತು ಇಂಥ ಒಂದು ಸೇವಾಂಜಲಿ ಟ್ರಸ್ಟ್ ಖಂಡಿತ ನಿರ್ಮಾಣ ಆಗ್ತಿರಲಿಲ್ಲ. ಶ್ರೀಮಂತರು ಯಾರೂ ಇಂಥ ಕೆಲಸ ಮಾಡೋದಿಲ್ಲ. ಅವರು ವೈಯಕ್ತಿಕವಾಗಿ ದಾನ ಕೊಟ್ಟು ದೊಡ್ಡ ದಾನಿಗಳು ಅಂತ ಹೆಸರಿಸಿಕೊಳ್ತಾರೆ. ಆದರೆ ನಮ್ಮ ಶಕ್ತಿಯಲ್ಲಿ ನಮಗೆ ಬಂದದರಲ್ಲಿ ಹಂಚಿ ತಿನ್ನುವ ಗುಣ ಇದೆಯಲ್ಲ, ನಮ್ಮ ಹಾಗೆ ಕಷ್ಟಪಟ್ಟಂಥ ನಮ್ಮ ಹಿರಿಯ ಸೋದರಿಯರ ಬಗ್ಗೆ ಕಾಳಜಿ ಇದೆಯಲ್ಲ, ಇದಕ್ಕಿಂತ ಮಿಗಿಲಾದಂಥ ಒಂದು ಮನುಷ್ಯತ್ವ ಬೇರೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದೇ ವೇಳೆ ವಿವಿಧ ಫಲಾನುಭವಿಗಳಿಗೆ ನೆರವು ವಿತರಿಸಲಾಯಿತು. ಪಿಂಚಣಿ, ವೈದ್ಯಕೀಯ ನೆರವು, ಶೈಕ್ಷಣಿಕ ನೆರವು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ವೇದಿಕೆಯಲ್ಲಿ ಗಣ್ಯರು ಅಭಿನಂದಿಸಿ ಸನ್ಮಾನಿಸಿದರು. ಈ ವೇಳೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಜಿಲ್ಲಾ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯ ನಿರೂಪಣಾಧಿಕಾರಿ ಶೋಭಾ, ಸಂಘದ ಉಪಾಧ್ಯಕ್ಷರಾದ ವಿಜಯ್ ಈಶ್ವರ್ ಗೌಡ, ಉದ್ಯಮಿ ವರದರಾಜ್ ಸಾಲ್ಯನ್, ಕಾರ್ಯದರ್ಶಿ ಅಜಿತ್ ವಸಂತ್, ಜೊತೆ ಕಾರ್ಯದರ್ಶಿ ಶೋಭಾ ಮುಲ್ಕಿ, ಉಪಾಧ್ಯಕ್ಷ ಅರುಣಾ ಡಿ ಪುತ್ತೂರ್ ಸೇರಿದಂತೆ ಟ್ರಸ್ಟಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಟ್ರಸ್ಟ್ನ ಅಧ್ಯಕ್ಷೆ ಜಯಲಕ್ಷ್ಮಿ ಬಿಆರ್ ಕದ್ರಿ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಕೋಶಾಧಿಕಾರಿ ಚಂದ್ರಾವತಿ ಗಟ್ಟಿ ಕೊಣಾಚಿ ಸ್ವಾಗತಿಸಿ ಶ್ಯಾಮಲಾ ಅವರು ವಂದಿಸಿದ್ರು. Audio Jungle. ನಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.